ಬಹಳ ಖುಷಿ ಆಯ್ತು. ಒಂದು ಕಲಾತ್ಮಕವಾದ ಸಿನಿಮಾ. ಈ ಸಿನಿಮಾಕ್ಕೆ 100% ಹೇಳ್ತೀನಿ, 101% ಹೇಳ್ತೀನಿ, ರಾಷ್ಟ್ರ ಪ್ರಶಸ್ತಿ ಬಂದೇ ಬರುತ್ತೆ, ಬರಬೇಕು. ಐ ವೆರಿ ಹ್ಯಾಪಿ ಸರ್. ಒಂದು ಪ್ರಶ್ನೆ ಇದೆ, ಈ ಪ್ರಾದೇಶಿಕ ಸಿನಿಮಾವನ್ನು ನೀವು ವರ್ಲ್ಡ್ ವೈಡ್ ಕೊಟ್ಟಿದ್ದೀರಿ, ಬಟ್ ಜನರಿಗೆ ಏನು ಸಂದೇಶವನ್ನು ಹೇಳಕ್ಕೆ ಹೊರಟಿದ್ದೀರಿ, ಖಂಡಿತವಾಗಿ ಅದು ಸಕ್ಸಸ್ ಆಗಿ ಜನಗಳ ರೀಚ್ ಆಗಿದೆ. ಬಟ್ ಇದುವರೆಗೆ ಇಂಥ ಸಿನಿಮಾ ಬಂದಿರಲಿಲ್ಲ. ಬಟ್ ನಿಮಗೆ ನಿಮ್ಮ ಖುಷಿ ಏನು? ನನಗಂತೂ ಭಾಳ ಖುಷಿಯಾಗಿದೆ. ನಿಮ್ಮ ಖುಷಿ ಏನಿದೆ? ಥ್ಯಾಂಕ್ ಯು ಸರ್. ಓಕೆ, ಈ ವಾಸ್ ಎಕ್ಸ್ಪೆಕ್ಟಿಂಗ್ ಆನ್ಸರ್. ನಾನು ಬೇರೆ ಖಂಡಿತವಾಗ್ಲೂ ಒಂದು ಹಿರಿಯರು ಹೇಳಿದ ಮಾತು, ಆಚಾರ ವಿಚಾರವಾಗಿ ವಿಚಾರ ಪ್ರಚಾರಕ್ಕೆ ಹೋದಾಗ ಮಾಡಿಕೊಳ್ಳುವಂಥ ಕೆಲಸ ಸಾರ್ಥಕ ಆಗುತ್ತೆ ಅಂತ. ಸೊ ಹಾಗೆ ನಮ್ಮ ಮಣ್ಣಿನ ಕತೆ, ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಒಂದು ಸಂಘರ್ಷ ಅಂತ ಏನು ಹೇಳ್ತೀವಿ ನಾವು, ಮನುಷ್ಯನಿಗೂ ಮತ್ತು ಪ್ರಕೃತಿಯ ನಡುವಿನ ಒಂದು ಕೊಂಡಿಯಾಗಿ, ಒಂದು ಬ್ರಿಡ್ಜ್ ಆಗಿ ನಮ್ಮ ದೈವಗಳು ನಾವು ಆರಾಧನೆ ಮಾಡುವಂಥ ದೈವಶಕ್ತಿ. ಸೊ ಇವೆಲ್ಲವನ್ನ ಯೂನಿವರ್ಸ್ಗೆ ಹೇಳಬೇಕು, ಯಾಕಂದರೆ ಆ ಕತೆ ಯೂನಿವರ್ಸಲ್ಲಿ ಕೂಡ ರೀಚ್ ಆಗುವಂಥ ಕತೆ. ಅದು ತಲುಪಿದಾಗ ಪ್ರತಿ ಸಲ ಅಷ್ಟೇ ನಮಗೆ ಸಿನಿಮಾದ ಹೋರಾಟ ನಮ್ಮದು. ಇದು ದುಡ್ಡಿಗಲ್ಲ, ಮತ್ತೊಂದು ಯಾವುದೇ ಒಂದು ವಿಚಾರಕ್ಕಲ್ಲ, ಅಲ್ಟಿಮೇಟ್ ಗೋಲ್ ಏನಿರುತ್ತೆ ನಮ್ಮದು. ನಾವು ಹೇಳಿಕೊಟ್ಟಿರುವಂಥ ಕತೆ ನಿಮಗೆ ತಲುಪಿದಾಗ ಅದು ನಮಗೆ ಖುಷಿ ಸಿಗೋದು ಅಷ್ಟೇ. ಅದೇ ಖುಷಿಗೋಸ್ಕರ, ಅದೇ ಒಂದು ಪ್ರತಿ ಸಲದ ಒಂದು ರಿಯಾಕ್ಷನ್ಗೋಸ್ಕರ ನಮ್ಗೆ ಇಷ್ಟು ಹೋರಾಟ ಇದೆ. ಡೆಫಿನೆಟ್ಲಿ ತುಂಬ ಖುಷಿ ಇದೆ.